ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆದ ವಿವರ ಮುಲ್ಕಿ ಬಸ್ ಸ್ಟ್ಯಾಂಡ್ ಕೈತಲ ರಾಷ್ಟ್ರೀಯ ರಾಜಮಾರ್ಗಡು ಮುಲ್ಕಿ ಪೊಲೀಸರು ರೇಷನ್ ಸ್ಟೋರ್ದಾರಿನ ಅಕ್ರಮವಾದ ಸಾಗವನೆಯನ್ನು ನಾಡಪತ್ತಿದ್ದಾರೆ. ಬಂಟ್ವಾಳದ ಸಮೀರ್ ಬೊಕಾಯಿ ಯಾಸೀರ್ ಪನ್ಪನಕ್ಲೆನ ಪತ್ತದ 5 ಕ್ವಿಂಟಲ್ ಹಿಡ್ದಲ ಹೆಚ್ಚಾರಿನ ಸ್ವಾಧೀನಗೂ ದೆತ್ತೊಂದೇರ. ಮುಲ್ಕಿ ಬಸ್ ಸ್ಟ್ಯಾಂಡ್ ಕೈತಲು ರಾಷ್ಟ್ರೀಯ ರಾಜಮಾರ್ಗಡು ಸಂಶಯದ ರೀತಿಡ್ ಸಂಚಾರ ನಡಪಾವಂದಿತ್ತಿನ ಲಾರಿನ ಮುಲ್ಕಿ ಪೊಲೀಸರು ಉಂತಾದ ತನಿಖೆ ಮಲ್ಪನಗ ಐಟ್ ಅಕ್ರಮ ರೇಷನ್ ಸ್ಟೋರ್ ದಾರಿ ಸಾಗವನೆ ನಾಡ್ಪತ್ತಿದ್ದಾರೆ. ಇರುವೇರು ಆರೋಪಿಲಾದಿತ್ತಿನ ಬಂಟ್ವಾಳದ ಸಮೀರ್ ಬೊಕಾಯಿ ಯಾಸೀರ್ ಪನ್ಪನಕ್ಲೆನ್ ಪತ್ತದ 5 ಕ್ವಿಂಟಲ್ ದೆಚ್ಚ ಅರಿನ ಸ್ವಾಧೀನಗೂ ದೆತ್ತೊಂದೇರ. ಆರೋಪಿಲು ಮುಲ್ಕಿ ಕೈತಲ್ದ ಬಲ್ಕುಂಜ ಕಡೆರ್ದ ಮೈಸೂರು ದಂಚಿ ಲಾರಿಡ್ ಅಕ್ರಮವಾದ ರೇಷನ್ ದಾರಿ ಸಾಗುವಂದಿತ್ತದ ಅಂಗಾರೆ ಪುಲ್ಯಕಾಂಡೆ ಮುಲ್ಕಿ ಬಸ್ ಸ್ಟ್ಯಾಂಡ್ ಕೈತಲು ರಾಜಮಾರ್ಗಡು ಸಂಚಾರ ಮಲ್ತೊಂದಿತ್ತಿನವು ಸಂಶಯ ಮೂಡಾದಂಡ. ಮುಲ್ಕಿ ಪೊಲೀಸರು ತಡಿತದ ವಿಚಾರಪನಗ ಲಾರಿಡ್ ಗೊಬ್ಬರ ಅಂದ ಡ್ರೈವರ್ ಪಂತೆ ಪೊಲೀಸರು ಟರ್ಪಲ್ ದಿತ್ತುನಗ ಅಕ್ರಮ ಪಡಿತರ ಅರಿಸಾಗವನ ಗೊತ್ತಾತಂಡ. ಮುಖ್ಯ ಆರೋಪಿ ಪತ್ರಡಾತೆ ಇರುವೆರೆನ್ ಪತ್ತದೇರ. ಲಾರಿಡ್ 5 ಕ್ವಿಂಟಲ್ ಹಿಡ್ದಲ ಹೆಚ್ಚ ರೇಷನ್ ದಾರಿ ಇತ್ತದ ಕುಡ್ಲ ಕಂದಾಯ ಇಲಾಖೆದ ಪ್ರಭಾರ ಅಧಿಕಾರಿ ಮಾಣಿಕ್ಯ ಬೊಕ್ಕ ಮುಲ್ಕಿ ಪೊಲೀಸರು ಸ್ವಾಧೀನಗುದೆತ್ತೊಂದು ಒಟ್ಟಾದ ತನಿಖೆ ಮಲ್ತೊಂದುಲ್ಲೇರ. ಇಂಚಿಪದ ಕೆಲವು ವರ್ಷಲೆಡ್ ಕಾಡು ಬುಡ್ದು ನಾಡಿಗೆ ತೆನಸನಾಡೊಂದು ಬರ್ಪುನ ಮುರುಗೋಲು ಹೆಚ್ಚೊಂದುಲ್ಲ. ಅಂಗಾರೆ ಬಯ್ಯಗ ಬೆಳ್ತಂಗಡಿ ತಾಲೂಕು ಶಿಶಿಲದ ರಬ್ಬರ್ ತೋಟಡು ಆನೆ ಒಂಜಿ ತೋಜಿದು ಸಾರ್ವಜನಿಕರಿಗೆ ಪೋಡಿಗೆ ಉಂಡು ಮಲ್ತದಂಡ. ಇಂಚಿಪದ ಕೆಲವು ವರ್ಷಲೆಡ್ ಕಾಡು ಬುಡ್ದು ನಾಡಿಗೆ ತೆನಸನಾಡೊಂದು ಬರ್ಪುನ ಮುರುಗೋಲು ಹೆಚ್ಚೊಂದುಲ್ಲ. ಅಂಗಾರೆ ಬೆಳ್ತಂಗಡಿ ತಾಲೂಕು ಶಿಶಿಲದ ಒರಿಯನ ರಬ್ಬರ್ ತೋಟಡು ಆನೆ ಒಂಜಿ ತೋಜಿದಂಡ ಒಂದು ಸಾರ್ವಜನಿಕರಿಗೆ ಪೋಡಿಗೆ ಉಂಡು ಮಲ್ತದಂಡ. ಶಿಶಿಲ ಗ್ರಾಮದ ಒಮ್ಮಣಿಮಾರ್ ಪನ್ಪನವಲು ಲಕ್ಷ್ಮಣ ಪನ್ಪನರಿಗೆ ಸೇರಿನ ರಬ್ಬರ್ ತೋಟಡು ಅಂಗಾರೆ ಬಯ್ಯಗ ಆಜಿಗಂಟದ ಪುರ್ತಡು ಆನೆ ತೋಜಿದಂಡ. ಆನೆ ತೋಟಡು ಪೋವಂದುಪ್ಪನ ಬಗೆಟ್ ಇಲ್ಲಲ್ದವರಿ ಮೊಬೈಲ್ಡ್ ವಿಡಿಯೋ ರೆಕಾರ್ಡ್ ಮಲ್ತದ ಅವಿತ್ತೆ ಸಾಮಾಜಿಕ ಜಾಲತಾಣಡು ಸುದ್ದಿ ಆತಂಡ. ಒಡಿಪು ಕಟಪಾಡಿ ಕೈತಲ್ದ ಶಂಕರಪುರ ಸಂತ ಸುವಾರ್ತ ಯೋಹಾನರ ಚರ್ಚದ ಶತಮಾನೋತ್ಸವ ಲೆಕ್ಕೊಡು ಪುದೆ ಕಾಣಿಕೆ ಸಮರ್ಪಣದ ಮೆರವಣಿಗೆ ಶಂಕರಪುರ ಸಾಲ್ಮರೊಡ್ದು ಇಂಗ್ರೇಜ್ ಮುಟ ನಡಪಾಯರ. ಸರ್ವ ಧರ್ಮದಕ್ಲಿಂದೆಟ್ಟು ಪಾಲ್ದೆತ್ತೊಂಡೇರ. ಒಡಿಪು ಕಟಪಾಡಿ ಕೈತಲ್ದ ಶಂಕರಪುರ ಸಂತ ಸುವಾರ್ತ ಯೋಹಾನರ್ನ ಚರ್ಚದ ಶತಮಾನೋತ್ಸವ ಲೆಕ್ಕೊಡು ಪುದೆ ಕಾಣಿಕೆ ಸಮರ್ಪಣದ ಮೆರವಣಿಗೆ ಶಂಕರಪುರ ಸಾಲ್ಮರೊಡ್ದು ಗಡ್ದದ ಮೆರವಣಿಗೆ ಪಿತಾರ್ದ ಶಂಕರಪುರ ಇಂಗ್ರೇಜಿಗೆ ಕನತಂಡ. ಸರ್ವ ಧರ್ಮದಕ್ಲು ಬೇತೆ ಬೇತೆ ಸಂಘ ಸಂಸ್ಥೆಲು ಧಾರ್ಮಿಕ ಕೇಂದ್ರ ಸುತ್ತಮುತ್ತಲ್ದ ಇಂಗ್ರೇಜಿಲೆಡ್ದು ಕನತಿನ ಅರಿ ಧಾನ್ಯ ಕಾಯಿ ಕಜಿಪು ಸೊತ್ತಿಂದೇನು ಮಾತ ಸಮರ್ಪಣೆ ಮಲ್ತಂಡ. ಪ್ರಧಾನ ಧರ್ಮಗುರುಕುಲು ಸಹಾಯಕ ಧರ್ಮಗುರುಕುಲು ಇಂಗ್ರೇಜ್ ಪಾಲನಾ ಮಂಡಳಿ ಸದಸ್ಯರ ಶತಮಾನೋತ್ಸವ ಆಚರಣೆ ಸಮಿತಿ ಸದಸ್ಯರ ಶಂಕರಪುರ ಧರ್ಮ ಕೇಂದ್ರದ ಸದಸ್ಯರ ಸಾರ್ವಜನಿಕರ ಮಾತ ಪಾಲ್ದೊಂಡರ. ಇಂಗ್ರೇಜಿಡ್ ಮಲ್ಲ ಮಟ್ಟದ ನುಪ್ಪುಗ್ರ ಸದಸ್ಯ ಒಬ್ಬಕ ಸರ್ವಧರ್ಮದಕ್ನ ಸೌಹಾರ್ದತೆದ ಕಾರ್ಯಕ್ರಮ ನಡೆಪರುಂಡೊಂದು ಇಂಗ್ರೇಜಿದ ಆಡಳಿತ ಮಂಡಳಿ ಮಾಧ್ಯಮಗೂ ಮಾಹಿತಿ ಕೊಡ್ತುಂಡು. ಬೆಂಗಳೂರದ ಅರಮನೆ ಮೈದಾನಡು ರಾಜ್ಯ ಬಿಜೆಪಿದ 24 ಪ್ರಕೋಷ್ಠಲಿನ ಸಭೆ ಶಕ್ತಿ ಸಂಗಮ ಡಿಸೆಂಬರ್ 15 ನಡೆಪರೆ ಉಂಡು. ಇಂದಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ 1500 ಜನ ಕಾರ್ಯಕರ್ತರ ಪಾಲ್ದೆತ್ತುನರಂದು ಬಿಜೆಪಿ ಹಿರಿಯ ನಾಗರಿಕರನ್ನ ಪ್ರಕೋಷ್ಠದ ರಾಜ್ಯ ಸಂಚಾಲಕರ ವಿಧಾನ ಪರಿಷತ್ ಸದಸ್ಯರ ಪ್ರತಾಪ ಸಿಂಹ ನಾಯಕ್ ಪಂತೇರ. ಭಾರತೀಯ ಜನತಾ ಪಕ್ಷದ ಹಿರಿಯ ನಾಗರಿಕರನ್ನ ಪ್ರಕೋಷ್ಠದ ರಾಜ್ಯ ಸಂಚಾಲಕರ ವಿಧಾನ ಪರಿಷತ್ ಸದಸ್ಯರ ಪ್ರತಾಪ್ ಸಿಂಹ ನಾಯಕ್ ಕುಡ್ಲಾಡ್ ಸುದ್ದಿ ಕೊಟ್ಟು ಮಾಹಿತಿ ಕೊಟ್ಟು ಬೆಂಗಳೂರು ರಾಜ್ಯ ಬಿಜೆಪಿದ 24 ಪ್ರಕೋಷ್ಠಲಿನ ಸಭೆ ಶಕ್ತಿ ಸಂಗಮ ಡಿಸೆಂಬರ್ 15 ನಡೆಪರೆ ಉಂಡು. ಇಂದೇಟು ದಕ್ಷಿಣ ಕನ್ನಡ ಜಿಲ್ಲೆಯ 1500 ಜನ ಕಾರ್ಯಕರ್ತರ ಪಾಲ್ದೆತ್ತುನುವೆರ. ಬೆಂಗಳೂರು ಅರಮನೆ ಮೈದಾನಡು ನಡೆಪರೆ ಉಪ್ಪನ ಈ ಕಾರ್ಯಕ್ರಮ ಮಂಡಲ ಜಿಲ್ಲೆ ಬಕ ರಾಜ್ಯ ಸಮಿತಿ ಸಂಚಾಲಕರ ಜತೆ ಸಂಚಾಲಕರ ಜಿಲ್ಲಾ ಸಂಚಾಲಕರು ಜಿಲ್ಲಾ ಸಂಯೋಜಕರು ಸಂಕುಲ ಮುಖ್ಯಸ್ಥರು ಪಾಲ್ದೆತ್ತುನುವರೆಂದು ಪಂಡ್ಯರ. ಸಂಸ್ಕೃತಿ ರಕ್ಷಣೆದ ಒಟ್ಟುಗು ಅಭಿವೃದ್ಧಿ ಸಾಧಿಸಾಯಿನ ವಿಶ್ವಾಸದ ಒಟ್ಟುಗು ಕರ್ನಾಟಕಡು ಬಿಜೆಪಿದ ಓಟು ಎದುರಿಸಾವುಂಡು 150 ಹೆಚ್ಚ ಸೀಟ್ ದೆತ್ತದ ಬುಡಂದೆ ಎರಡನೇ ಸರ್ತಿಗ ರಾಜ್ಯಡು ಕಾಂಗ್ರೆಸ್ ಅತ್ತಾಂದಿ ಸರ್ಕಾರ ಕಟ್ಟುನ ವಿಶ್ವಾಸದ ಒಟ್ಟುಗು ಬಿಜೆಪಿ ಪಜ್ಜದಿತ್ತನೆಂದು ಪ್ರತಾಪ್ ಸಿಂಹ ನಾಯಕ್ ಪಂಡ್ಯರ. ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ದೃಷ್ಟಿಯಲ್ಲಿ ತಯಾರಿ ಮಾಡುವಂತಹ ಹಿನ್ನೆಲೆಯಲ್ಲಿ
ಕಾರ್ಯಯೋಜನೆಯನ್ನು ಪ್ರಕೋಷ್ಠಗಳಿಗೆ ಕೊಡುವಂತಹ ಹಿನ್ನೆಲೆಯಲ್ಲಿ ಈ ಸಮಾವೇಶ ಆಗ್ತಾಯಿದೆ. ಈ ಸಮಾವೇಶ ಡಿಸೆಂಬರ್ 18ರಂದು ಶಕ್ತಿ ಸಂಗಮ ಅಂತ ಹೇಳುವ ಹೆಸರಿನಲ್ಲಿ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ನಡೆಯಲಿಕ್ಕಿದೆ. ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ರವರ ಅಧ್ಯಕ್ಷತೆಯಲ್ಲಿ ಈ ಸಮಾವೇಶ ನಡೆಯಲಿದ್ದು, ಕೇಂದ್ರದ ರೈಲ್ವೆ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಬಂದು ಈ ಸಮಾವೇಶವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ರಾಷ್ಟ್ರೀಯ ಪಾರ್ಲಿಮೆಂಟರಿ ಬೋರ್ಡಿನ ಸದಸ್ಯರಾದ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಉಪಸ್ಥಿತರಿರ್ತಾರೆ ಉದ್ಘಾಟನಾ ಸಮಾರಂಭದಲ್ಲಿ. ಸಮಾರೋಪದಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ BL ಸಂತೋಷ್ ಅವರು ಭಾಗವಹಿಸ್ತಾರೆ. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ರವಿಶಂಕರ ಮೀಜರ್, ನಾರಾಯಣಗಟ್ಟಿ, ಸಂದೇಶ್ ಶೆಟ್ಟಿ, ಜಗದೀಶ ಶೇನವ ಸುದ್ದಿ ಕೊಟ್ಟೊಡಿದ್ದಾರೆ. ಕಡಬ ತಾಲೂಕದ ಶ್ರೀ ಲಕ್ಷ್ಮೀ ನರಸಿಂಹ ಯುವಕ ಮಂಡಲ ಕಾಣಿಯೂರದ 25ನೇ ವರ್ಷದ ರಜತ ಸಂಭ್ರಮ 2022 ಪಂಪನ ಕಾರ್ಯಕ್ರಮ ಸೋಮವಾರ ನಡೆತಂಡ. ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ S ಅಂಗಾರ ಗುರುಕಾರ್ಮೆ ವಹಿಸುತ್ತಿದ್ದರು. ಕಡಬ ತಾಲೂಕದ ಶ್ರೀ ಲಕ್ಷ್ಮೀ ನರಸಿಂಹ ಯುವಕ ಮಂಡಲ ಕಾಣಿಯೂರದ 25ನೇ ವರ್ಷದ ರಜತ ಸಂಭ್ರಮ 2022 ಪಂಪನ ಕಾರ್ಯಕ್ರಮ ಸೋಮವಾರ ನಡೆತಂಡ. ಕಾರ್ಯಕ್ರಮ ಶುರುವಾಪನದುಂಬು ಕಾಣಿಯೂರು ಶ್ರೀ ಅಮ್ಮನವರ ದೇವಸ್ಥಾನಡು ಯುವಕ ಮಂಡಲದ ಗುರುಕಾರ್ಯರು ಸದಸ್ಯರು ಮಾತ ಸೇರಿದು ಪ್ರಾರ್ಥನೆ ಮಲ್ತೆರ. ಕಾಣಿಯೂರು ಪೇಂಟೆಡ್ ಪೊರ್ಲುದ ಸಿಂಗಾರ ಮೇಳ, ಚೆಂಡೆ ವಾದ್ಯದ ಮೇಳದ ಒಟ್ಟುಗು ನಲಿಕೆ ಭಜನೆದ ಮೆರವಣಿಗೆ ನಡಪಾಯರ. ಕಾಣಿಯೂರು ಮಠದ ವ್ಯವಸ್ಥಾಪಕರ ನಿರಂಜನ ಆಚಾರ್ ತೊಡಾರ ಬುಲ್ಪು ಪತ್ತಾದ ರಜತ ಸಂಭ್ರಮ 2022 ಉದಿಪನ ಮಲ್ತದ ಯುವಕ ಮಂಡಲಗೂ ಎಡ್ಡೆಪ್ಪು ಬೇಕಿಯರ. ಈ ಸಂಸ್ಥೆ ಸಮಾಜ ಮುಖ್ಯಾತ್ ಸಮಾಜದಲ್ಲ ಕಷ್ಟಪತ್ತಂಡ ಐಕೊಂಚ ಸ್ಪಂದನೆ ಕೊರ್ಪುಣ ಅಂಚಿನ ಕಾರ್ಯಕ್ರಮ ಏಪಲ್ಲ ದೀವನೋಡು ಅಂಚನೆ ಶ್ರೀಮಠ ನಮ್ಮ ಮಾತಾ ಕಾರ್ಯಕ್ರಮ ಇಡಮುಟ್ಲ ಸಹಕಾರ ಕೊರೊಂದು ಬರ್ತಾರೆ. ಅಂಚನೆ ನಮ್ಮ ದುಂಬುಗ್ಲ ಸಹಕಾರ ಕೊರೋಡೊಂದೇನು ರಿಕ್ವೆಸ್ಟ್ ಮಲ್ಪೆ. ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಟ್ಟಣೆ ಮಲ್ತದಿತ್ತೆರ. ಬಯ್ಯಕ ನಡತಿನ ಮುಗಿತಲಲಿಸಡು ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಬೊಕ್ಕ ಬಂದರ್ ಮೀನುಗಾರಿಕಾ ಮಂತ್ರಿ ಸಂಗಾರ ಗುರುಕಾರ್ಮೆ ವಹಿಸದು ಕಾರ್ಯಕ್ರಮವನ್ನು ಉದ್ದೇಶಿತದ ಪಾತಿರಿಯರ. ಎಲ್ಲ ಕ್ಷೇತ್ರದಲ್ಲಿ ಕೂಡ ಉತ್ತಮ ರೀತಿಯ ಕೆಲಸವನ್ನು ಕೂಡ ಮಾಡಿದೆ. ಇನ್ನು ಮುಂದೇನೂ ಕೂಡ ಆ ರೀತಿಯ ಒಂದು ಕೆಲಸವನ್ನು ಮಾಡೋದರ ಮೂಲಕ ಇವತ್ತು 25ನೇ ವರ್ಷದ ಈ ಒಂದು ಕಾರ್ಯಕ್ರಮವನ್ನು ಮಾಡೋದರ ಮೂಲಕ ಮುಂದಿನ ಶತಮಾನೋತ್ಸವವನ್ನು ಕೂಡ ಇದರಿಂದ ಹೆಚ್ಚಿನ ಒಂದು ರೀತಿಯಲ್ಲಿ ಅದನ್ನು ಮಾಡುವಂಥ ಒಂದು ಕಾಲ ಒದಗಿ ಬರಲಿ. ಹಿರಿಯ ವಾರ್ತಾಮಣಿ ಮನೋಹರ್ ಪ್ರಸಾದ್ ಆಶಯ ಭಾಷಣ ಮಲ್ತೆರ. ದುಂಬುದ DYSP ಜಗನ್ನಾಥ ರೈ ನೆಂಪದ ಸಂಚಿ ಬಿಡುಗಡೆ ಮಲ್ತೆರ. ಪ್ರದೀಪ್ ಆರ್ ಗೌಡ ಅರುವಗುತ್ತು, ವಕೀಲರು ಮೋಹನ ಗೌಡ, ಭಜನಾ ಮಂಡಳಿ ಮರ್ಯಾದಿ ಗುರುಕಾರ್ಯರು ಚಿದಾನಂದಯ್ಯ ಉಪಾಧ್ಯಾಯ, ಯುವಕ ಮಂಡಲದ ಮರ್ಯಾದಿ ಗುರುಕಾರ್ಯರು ಕೃಷ್ಣ ಪ್ರಸಾದ್ ಭಟ್, ಗುರುಕಾರ್ಯರು ಸುರೇಶ್, ಒತ್ತು ಗುರುಕಾರ್ಯರು ಜಯಂತ ಅಬೀರ, ಕಾರ್ಯಂತಿರು ವಿನಯ್ ಎಲುಮೆ, ಯುವಕ ಮಂಡಲದ ಮಾತಾ ಸದಸ್ಯರು ಪಾಲ್ಗೊಂಡಿರು. ಇತ್ತದ ಕಾಲುಡು ಉದ್ಯಮ ತೂವನ್ನ ಖರ್ಚಿ ಸಾಧನೆಲೆಂದೆ ತೊನ್ನ ಬಿಲೆ ರಡ್ಡು ಪಾಲು ಹೆಚ್ಚಾಯಿನ ಒಕ್ಕ ಬೇಲಿಗೆ ಜನ ತಿಕ್ಕಂದಿನ ಇಂಚ ಪಾಕ ಸಮಸ್ಯೆ ಎತ್ತಣಲ ಎಡ್ಡೆ ಗುಣಮಟ್ಟದ ಶಾಮಿಯಾನ ಸೇವೆ ಕೊರೊಂದುಲ್ಲ ಜಿಲ್ಲಾ ಮಟ್ಟಡು ಒಂಜೇ ನಮೂನೆದ ಬಿಲೆಪಟ್ಟಿ ಆವಡೊಂದು ದಕ್ಷಿಣ ಕನ್ನಡ ಜಿಲ್ಲಾ ಸಾಮಿಯಾನದ ನಿಕ್ಲನ ಸಂಘದ ಗುರುಕಾರ್ಯರು ಬಾಬು ಕೆ ವಿಟ್ಲ ಸುದ್ದಿ ಕೊಟ್ಟಡು ಪಂತೇರು. ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನದ ನಿಕ್ಲನ ಸಂಘದ ಗುರುಕಾರ್ಯರು ಬಾಬು ಕೆ ವಿಟ್ಲ ಬುಧವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟಡು ಪಾತಿರ್ದು ಸಂಘ ಇತ್ತೆ 4,000 ಜನ ಬೆನ್ಪನಕ್ಲಿಗೆ ಬೆರಿಮುಲ್ಲಾದು ಉಂಟುದುಂಡು. ಸಂಘದ ಸದಸ್ಯರಿಗೆ ಅಪಘಾತ ನಿಧಿ ಶುರು ಮಲ್ತದುಂಡು. ಆಜಿ ವರ್ಷದುಂಬು ಶುರುವಾಯಿನ ಈ ಸಂಘ ಕುಡ್ಲ ಬೆಳ್ತಂಗಡಿ ಬಂಟ್ವಾಳ ಬೆದ್ರ ಇಂಚ 4 ಘಟಕಗಳು ಉಂಡು. ನನದ ದಿನಕ್ಲಿಡ ತನ್ನವೇ ಆಯ್ನ ಸ್ವಂತ ಕಟೋಣ ಕಟ್ಟುನ ಉದ್ದೇಶ ದೀವೊಂದುಂಡು. ಇತ್ತೆದ ಕಾಲಡು ಉದ್ಯಮತ್ವನ್ನ ಖರ್ಚಿ ಸಾಧನೆಂದ ತೊನ್ನ ಬಿಲೆ ರಡ್ಡು ಪಾಲು ಹೆಚ್ಚಾಯಿನ ಬಕ ಬೇಲಿಗೆ ಜನ ತಿಕ್ಕಂದಿನ ಇಂಚ ಪಾಕ ಸಮಸ್ಯೆ ಇತ್ತನಲ್ಲ ಎಡ್ಡೆ ಗುಣಮಟ್ಟದ ಸೇವೆ ಕೊರೊಂದಿಲ್ಲ ಅಂತ ಪಂಡಿರ. ಜಿಲ್ಲೆ ಧರ್ಮಿಡು ಒಂಜೇ ನಮನದ ಬಿಲೆಪಟ್ಟಿ ಮಲ್ಪರೆ ಎಂಕ್ಲನ ಒತ್ತಾಯ ಆದುಂಡು. ಶಾಮಿಯಾನದ ನೆಕ್ಲಿಗೆ ಬಾಕಿ ದಿನ ಕಾಸನ್ನು ಮಾತ ಕಟ್ಟರೆ ಕ್ರಮದೆತ್ತೊಂದಿರ ಎಂಕ್ಲನ ಸಂಘಟನೆ ಗಟ್ಟಿದ ನಿರ್ಧಾರ ದೆತ್ತೊಂದುಂಡು ಬಾಬು ಕೆ ವಿಟ್ಲ ಪಂಡಿರ. ಲೈಟಿಂಗ್ ಇರ್ಬೋದು, ಕ್ಯಾಟ್ರಿಂಗ್ ಇರ್ಬೋದು, ಶಾಮಿಯಾನ ಇರ್ಬೋದು, ಡೆಕೋರೇಷನ್ ಇರ್ಬೋದು, ಇದೆಲ್ಲ ದೊಡ್ಡ ತಾಯಿ ಚಿಕ್ಕ ತಾಯಿಯ ಮಕ್ಕಳಿದ್ದಾಗೆ ಒಂದಕ್ಕೊಂದು ಪೂರಕವಾಗಿರುವಂಥದ್ದು. ಯಾವುದಕ್ಕೂ ಪ್ರಥಮ ಬೇಕಾಗುವುದು ಮಾತ್ರ ಶಾಮಿಯಾನ ಅಥವಾ ಚಪ್ಪರ ಹಾಕದೆ ಯಾರು ಒಳಗೆ ಬರುವಾಗಿಲ್ಲ.
ಪ್ರಥಮ ಬರುವುದು ನಾವು, ಹೋಗುವುದು ನಾವು. ಸುಮಾರು ವರ್ಷಗಳಿಂದ ಯಾವುದೇ ದೇವಸ್ಥಾನ ಇರ್ಬೋದು, ಚರ್ಚ್ ಇರ್ಬೋದು, ಪಲ್ಲಿ ಇರ್ಬೋದು, ಅಲ್ಲಿ ಅವರು ಕಾರ್ಯ ಮೊದಲೇ ಆ ಶಾಮಿಯಾನ ಆರ್ಡರ್ ಮಾಡ್ತಿದ್ರೆ ಅಥವಾ ಚಪ್ಪರ ಮಾಡ್ತಿದ್ರೆ ಅವರಲ್ಲಿ ಅಲ್ಲಿಯ ಅವರು ಕೊಟೇಶನ್ ಕೇಳುವ ಅಗತ್ಯ ಇರೋದಿಲ್ಲ. ಅವರು ಎಷ್ಟಕ್ಕೆ ಮಾಡಿದ್ರು ನಮಗೆ ಸಂಘಟನೆ ಅಲ್ಲಿ ಅವರ ಪ್ರವೇಶಿಸುವುದಿಲ್ಲ. ಯಾಕಂದರೆ ಹೊರಗಡೆ ಸಂಘಟನೆ ಅಥವಾ ಹೊರಗಡೆ ನಮ್ಮ ಮಾಲಕರಲ್ಲಿ ದರಪಟ್ಟಿ ಕೇಳಿದಲ್ಲಿ ಸಂಘಟನೆಯ ಕೊಟೇಶನ್ನೇ ಕೊಡಲಿಕ್ಕೆ ವಿನಂತಿಸಲಾಗುವುದು. 60,000 ಬಿಲ್ ಆದರೆ 40,000 ಕೊಟ್ಟು 20,000 ಕೊಡೋದೇ ಬಾಕಿ ಮಾಡ್ತಾರೆ. ಅಂದರೆ ಕಡಿಮೆ ಮಾಡೋದು ಬೇರೆ, ಅದು ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಆವಾಗ ಅವರು ನಮ್ಮಲ್ಲಿ ಸದಸ್ಯರಾಗಿ ನಮ್ಮ ಸಂಘಟನೆ ಹೋಗಿ ಅಲ್ಲಿ ವಿಚಾರಿಸಿ, ಯಾಕೆ ನೀವು ಅವರಲ್ಲಿ ಕೊಡಲಿಲ್ಲ, ಅವರ ಸರ್ವಿಸ್ ಒಳ್ಳೇದಿರ್ಲಿಲ್ವಾ ಅಥವಾ ನೀವು ಹೇಳಿದಷ್ಟು ಐಟಮ್ ಹಾಕ್ಲಿಲ್ವಾ, ಯಾವುದು ಕಾರಣ ಸರಿಯಾದ ಇದಿದ್ರೆ ಅವ್ರಿಗೆ ಇನ್ನೊಮ್ಮೆ ಅವರ ಮನೆಗೆ ಯಾರಾದರೂ ಕಾರ್ಯಕ್ರಮಕ್ಕೆ ಅವರು ಬೇರೆಯವ್ರ ಹತ್ರ ಮಾಲೀಕರಲ್ಲಿ ಹೇಳಿದರೆ ನಾವು ಅವರಿಗೆ ಐಟಮ್ ಪೂರೈಸುವುದಿಲ್ಲ. ಶಾಮಿಯಾನ ಯಜಮಾನ್ಯರ ಸಂಘದ ಜಿಲ್ಲಾ ಕಾರ್ಯಂತರ ನಿಶಿತ್ ಪೂಜಾರಿ, ಪಣವ್ ಗುರ್ಕಾರ್ಯರ ಬಾಲಕೃಷ್ಣ ಕದ್ರಿ, ಬಂಟ್ವಾಳ ಘಟಕದ ಗುರ್ಕಾರ್ಯರು ಮ್ಯಾಕ್ಸಿಮ್ ಸಿಕ್ವೇರ, ಕುಡ್ಲ ಘಟಕದ ಗುರ್ಕಾರ್ಯರು ಯುವರಾಜ್ ಸುದ್ದಿ ಕೊಟ್ಟಿದ್ದಾರೆ. ರಾಜ್ಯ ವಿಧಾನಸಭೆತ ಎದುರ್ಪಕ್ಷದ ನಾಯಕರಿರುವ ದುಂಬುದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಡಿಸೆಂಬರ್ 17 ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊರಿಯರೈತದ ಬೆಳ್ತಂಗಡಿದ ಬೇತೆ ಕಾರ್ಯಕ್ರಮಲೆಡ್ ಪಾಲ್ದತುನವರಂದು ಬೆಳ್ತಂಗಡಿದ ದುಂಬುದ ಶಾಸಕರ ಕೆ ವಸಂತ ಬಂಗೇರ ಸುದ್ದಿ ಕೊಟ್ಟೋಡು ತಿರಿಪಾದಿರ. ಬೆಳ್ತಂಗಡಿದ ದುಂಬುದ ಶಾಸಕರ ಕೆ ವಸಂತ ಬಂಗೇರ ಬೆಳ್ತಂಗಡಿದ ಶ್ರೀ ಗುರು ನಾರಾಯಣ ಸಭಾಭವನಡು ಸುದ್ದಿ ಕೊಟ್ಟುಡು ಪಾತಿರ್ದು ರಾಜ್ಯ ವಿಧಾನಸಭೆತ ಎದುರ್ಪಕ್ಷದ ನಾಯಕರಿರುವ ದುಂಬುದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಡಿಸೆಂಬರ್ 17 ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊರಿಯರೈತದ ಬೆಳ್ತಂಗಡಿದ ಬೇತೆ ಕಾರ್ಯಕ್ರಮಲೆಡ್ ಪಾಲ್ದೆತುನವರಂದು ಪಂಡಿರ. ಆನೆಕಾಂಡ 11-15 ಸಿದ್ದರಾಮಯ್ಯರ ಕುಡ್ಲಕ್ ಬತ್ತದ ಅಲ್ಪಡ್ದು ಮಧ್ಯಾಹ್ನ 12 ಬೆಳ್ತಂಗಡಿ ಶ್ರೀ ಗುರುದೇವ ಕಾಲೇಜಿಗೆ ಬರ್ಪೇರು. ಅವಳು ಜಯಪ್ರಕಾಶನ ಸಂಸ್ಥೆದ ನಿಲೇಟ್ ತಯಾರಾಯನ ಎನ್ನ ಬದುಕದ ವಸಂತ ವಿನ್ಯಾಸ ಬುಕ್ ಬಿಡುಗಡೆ ಲೇಸ ಮಧ್ಯಾಹ್ನದ ಬೊಕ್ಕ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಬೆಳ್ತಂಗಡಿ ಗ್ರಾಮೀಣ ಬೊಕ್ಕ ನಗರ ಸಮಿತಿದ ನಿಲೇಟ್ ಲಾಯಿಲಾ ಪ್ರಸನ್ನ ಕಾಲೇಜ್ ಮ್ಯಾಟ್ ಕಬಡ್ಡಿ ಪಂಥ ಪೊಂಜೋಲೆಗಾದ ದಿವನ್ನ ಬಲ್ಲು ಐಪನ ಪಂಥದ ಉದಿಪನ ಬೊಕ್ಕ ಇಂದಿರಾ ಜ್ಯೋತಿ ಶಕ್ತಿ ಸಾಮರಸ್ಯ ರಥಯಾತ್ರೆ ಕಾರ್ಯಕ್ರಮ ಉದಿಪನ ಮಲ್ಪನ ಇಂಚಮಾತ ಕಾರ್ಯಕ್ರಮ ಪಾಲ್ದಿತುನರಂದು ವಸಂತ ಬಂಗೇರ ಪಂಡ್ಯರ. ನಾಳೆ 17ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದ ವಿಚಾರದಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬೆಳಗ್ಗೆ 10:30 ಗಂಟೆಗೆ ಬೆಂಗಳೂರಿನಿಂದ ಇಂಡಿಗೋ ವಿಮಾನದಲ್ಲಿ ಹೊರಟು 11:15 ಗಂಟೆಗೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅಲ್ಲಿಂದ ತಕ್ಷಣ ಹೊರಟು 12:15-12:30 ಗುರುದೇವ ಕಾಲೇಜನ್ನು ತಲುಪ್ತಾರೆ. ಗುರುದೇವ ಕಾಲೇಜಿನಲ್ಲಿ ವಸಂತ ವಿನ್ಯಾಸ ಈ ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮ. ಬಿಡುಗಡೆ ಮಾಡುವವರು ಸನ್ಮಾನ್ಯ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು. ಪುಸ್ತಕದ ಪರಿಚಯ ಮಾನ್ಯ ಶ್ರೀ YSV ದತ್ತ, ಮಾಜಿ ಶಾಸಕರು ಕಡೂರು. ಮುಖ್ಯ ಅಭ್ಯಾಗತರು ಡಾಕ್ಟರ್ ತುಕಾರಾಮ್ ಪೂಜಾರಿ, ಅಧ್ಯಕ್ಷರು ರಾಣಿ ಹಬ್ಬಕತ್ತುಳು ಅಧ್ಯಯನ ಕೇಂದ್ರ ಬಂಟ್ವಾಳ. ಶುಭ ಸಂಶೋಧನೆ ಡಾಕ್ಟರ್ MP ಶ್ರೀನಾಥ್. ಪ್ರಾಸ್ತಾವಿಕ ನುಡಿಗಳು ಶ್ರೀ ಅರವಿಂದ ಚೊಕ್ಕಾಡಿ, ಪುಸ್ತಕದ ಲೇಖಕರು. ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ ಉಭಯ ಸಮಿತಿದ ಗುರ್ಕಾರ್ಯರ ರಂಜನ್ ಜಿ ಗೌಡ, ಶೈಲೇಶ್ ಕುಮಾರ್ ಕುರ್ತೋಡಿ ಸುದ್ದಿ ಕೊಟ್ಟೊಡಿದ್ದೇರ. ಸಹಕಾರಿ ಸಂಸ್ಥೆಲು ಸಾಮಾಜಿಕವಾದ ಪಿರವರಿದ ನಕ್ಟನ್ನು ಗುರ್ತ ಮಲ್ತಿದಾಕ್ಲಿಗೆ ಸಹಾಯ ಒದಗಾದ ಸಮಾಜದ ಬಕ ಸಂಸ್ಥೆದ ಬುಲೆಚ್ಚಲು ಸಾಧಿಸವಡು ಒಂದು ಸಹಕಾರಿ ಧರ್ಮ ಅಂದ್ ಶ್ರೀ ಆದಿಚುಂಚನಗಿರಿ ಕುಡ್ಲ ಕಾವೂರು ಶಾಖಾ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಪಂತ್ಯರ. ಪುತ್ತೂರು ಕಾಣಿಯೂರದ ರಾಶಿ ಕಾಂಪ್ಲೆಕ್ಸ್ಡ್ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘದ ಎನ್ಮನೆ ಶಾಖೆ ಉದಿಪನ ಮಲ್ತದ 6 ಆಶೀರ್ವಚನ ಕೊರಿಯರ.
ಪುತ್ತೂರು ಕೈತಲ್ದ ಕಾಣಿಯೂರು ರಾಶಿ ಕಾಂಪ್ಲೆಕ್ಸ್ಡ್ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘದ ಎನ್ಮನೆ ಶಾಖೆ ಉದಿಪನಾಂಡ್ ಶ್ರೀ ಆದಿಚುಂಚನಗಿರಿ ಕುಡ್ಲ ಕಾವೂರು ಶಾಖೆ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಎನ್ಮನೆ ಶಾಖೆನ ಉದಿಪನ ಮಲ್ತೆರ ಕಾಣಿಯೂರು ಜಾತ್ರೆದ ಕಂಡೋಡು ನಡೆತಿನ ಸಭಾ ಕಾರ್ಯಕ್ರಮಟು ಸ್ವಾಮೀಜಿ ಆಶೀರ್ವಚನ ಕೊಡ್ದು ಒಕ್ಕಲಿಗರು ಮೂಲೋಡು ಕೃಷಿ ಸಮುದಾಯದ ಪ್ಲಾದಿತ್ತದು ಕೃಷಿ ಅಕ್ಲೆನ ಮೂಲ ಸಂಸ್ಕೃತಿ ಆದುಂಡು ಒಕ್ಕಲಿಗರ ಸಹಕಾರ ಜೊತೆ ಬಾಳ್ವೆನ ತಂಕ್ಲೆನ ಬದುಕಡು ಸೇಡ್ಸವನುಡು ಸಹಕಾರಿ ಸಂಸ್ಥೆಲು ಸಮಾಜದ ಪಣವುಡು ಬರವುಡು ಸಾಮಾಜಿಕವಾದ ಪಿರ ಒರಿದಿನಕ್ಲೆನ ಗುರ್ತ ಮಲ್ತದ ಅಕ್ಲಿಗೆ ಸಹಾಯ ಒದಗಾದ ಸಮಾಜದ ಬೊಕ್ಕ ಸಂಸ್ಥೆದ ಬುಲಿಚಲು ಸಾಧಿಸಾವುಡು ಒಂದು ಸಹಕಾರಿ ಧರ್ಮ ಅಂದ್ ಪಂಡೇರ. ಮಂಗಳಾರತಿಗೆ ತಟ್ಟೆ ಕಾಸು ಹಾಕೋದೊಂದು ಬಿಟ್ಟರೆ ಉಳಿದು ಎಲ್ಲದಕ್ಕೂ ಡಿಜಿಟಲೀಕರಣ ಬಂದಿದೆ. ಇವನ್ ಭಿಕ್ಷಾ ಬೇಡವನಿಗೂ ಹೇಳ್ತಾನೆ ಒಂದು ಇದಕ್ಕೆ ಪೇ ಮಾಡಿಂದ ಫೋನ್-ಪೇ ಮಾಡಿ ಅಂತ. ಬಹಳ ಕಾಲದ ವೇಗೋತ್ಕರ್ಷದಲ್ಲಿ ಬೆಳೀತಾ ಆವಿಷ್ಕಾರಗಳು ಬದಲಾವಣೆ ಕಾಣ್ತಾ ಮನುಷ್ಯನ ಭಾವನೆಗಳು ಸಂಕುಚಿತವಾಗಬಾರ್ದು, ವಿಶಾಲತೆ ಬರಬೇಕು ಅಂತ. ಯಾಕೆಂದರೆ ನಮ್ಮದೆಲ್ಲ ಒಂದು ಮೂಲ ಸಂಸ್ಕೃತಿ ಅನ್ನೋದೊಂದಿದೆ, ಸಂಸ್ಕಾರ ಅನ್ನೋದೊಂದಿದೆ. ಆ ಸಂಸ್ಕಾರ ಸಂಸ್ಕೃತಿ ನೆಲೆಬೀಡಾಗಿರ್ತಕ್ಕಂಥ ಕೃಷಿಕ ಸಮುದಾಯ ಒಕ್ಕಲಿಗರ ಸಮುದಾಯ. ಈಗ ಏನೇ ಮಾಡಿದ್ರು ಸಹ ನಮ್ಮ ತನವನ್ನು ನಾವು ಬಿಟ್ಕೊಳ್ಳೋದಲ್ಲೇ ನಾವು ಒಂದು ಸಹಕಾರ ಮತ್ತು ಸಹಬಾಳ್ವೆಯನ್ನು ಕಾಣಬೇಕಾಗ್ತದೆ. ಕಾರ್ಯಕ್ರಮದ ಗುರ್ಕಾರ್ಯ ವಹಿಸಿದಿನ ಪುತ್ತೂರು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಗುರ್ಕಾರ್ಯರು ವಕೀಲರ ಚಿದಾನಂದ ಬೈಲಾಡಿ ಪಾತಿರ್ದು ಪುತ್ತೂರು ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಪ್ರಾಯೋಜನೆಡು ಶುರುವಾಯಿನ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಎನ್ಮನೆ ಶಾಖೆ ಉದಿಪನಾತನ ಮುಲ್ಪ ಶಾಖೆ ಆವಡೊಂದು ಗೋಪಾಲಕೃಷ್ಣ ಗೌಡ ಪಟೇಲ್ ಚಾರ್ವಕ ಭಿನ್ನೈತಿತ್ತಿರ ಆಂಡ ಕೊರೋನಾ ಕಾರಣ ಕಡಸ್ದಂದು ಪಂಡಿರ. ಒಂದೆರಡು ವರ್ಷದಲ್ಲಿ 10 ಶಾಖೆಯನ್ನು ಖಂಡಿತ ಮಾಡ್ತೇವೆ ಅನ್ನೋ ಒಂದು ಭರವಸೆಯೊಂದಿಗೆ ಕಳೆದ ಆರ್ಥಿಕ ವರ್ಷದಲ್ಲಿ ಸುಮಾರು 291 ಕೋಟಿ ವ್ಯವಹಾರವನ್ನು ಮಾಡಿಕೊಂಡು 61 ಕೋಟಿ ಠೇವಣಿಯನ್ನು ಸಂಗ್ರಹ ಮಾಡಿ 53 ಕೋಟಿ ಸಾಲವನ್ನು ನೀಡಿ ಕಳೆದ ಆರ್ಥಿಕ ವರ್ಷದಲ್ಲಿ 84 ಲಕ್ಷಕ್ಕೂ ಮಿಕ್ಕಿ ಲಾಭವನ್ನು ಪಡ್ಕೊಳ್ಳುವ ಸಂಸ್ಥೆ ಇದಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಮಂತ್ರಿ ಎಸ್ ಅಂಗಾರ, ಶಾಸಕರ ಸಂಜೀವ ಮಠಂದೂರು, ವಿಶ್ವನಾಥ ಗೌಡ ಕಿಯೂರು, ಮೋಹನಗೌಡ ಇದ್ಯಡ್ಕ, ಎಚ್.ಎಸ್. ರಮೇಶ್, ಚಂದ್ರಶೇಖರ ಗೌಡ ಬರೆಪಾಡಿ ಪಾಲ್ದೊಂಡಿರ. ಕಾಣಿಯೂರುಡು ಸಂಘದ ಶಾಖೆ ಶುರುವಾಯಿರ ಕಾರಣ ಎನ್ನಕ್ಲಿಗೆ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಮರ್ಯಾದೆ ಮಲ್ತಿರ. ಬಾರೆಂಗಳ ಗುತ್ತು ಫೌಂಡೇಶನ್ ನೆಲೆಟ್ ವಕೀಲರು ಮೋಹನಗೌಡ ಇದ್ಯಡ್ಕ ದುಂಬಾಳ್ತಿಡು TBS ಸಿಕ್ಕದಕ್ಲಿಗೆ ಕಿಟ್ಟುಪಟ್ಟುನ ಕಾರ್ಯಕ್ರಮ ಒಂದುವೇ ಪೊರ್ತುಡು ನಡೆತಂಡ. ಕುಡ್ಲದ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ದ ನೆಲೆಟ್ ಸ್ಟಾರ್ಟ್ ಆಫ್ ಮೈಂಡ್ ಸೆಟ್ ಪಂಪನ 4 ದಿನದ ಉದ್ಯಮಶೀಲತಾ ತರಬೇತಿ ಕಾರ್ಯಕ್ರಮನು ಡಿಸೆಂಬರ್ 13-22 ಮುಟ ಕುಡ್ಲ ಬಳಲ್ಬಾಗ್ದ ವಾಟಿಕ್ಸ್ 1 ಕಟೋನೋಡು ದಿವೊಂದು ಕಾರ್ಯಕ್ರಮದ ಮುಖ್ಯ ಸಂಚಾಲಕರು SS ನಾಯಕ್ ಸುದ್ದಿ ಕೊಟ್ಟೋಡು ತಿರಿಪಾದಿರು. ಸ್ಟಾರ್ಟ್ ಆಫ್ ಮೈಂಡ್ ಸೆಟ್ ಉದ್ಯಮಶೀಲತಾ ತರಬೇತಿ ಕಾರ್ಯಕ್ರಮದ ಮುಖ್ಯ ಸಂಚಾಲಕರು SS ನಾಯಕ್ ಕುಡ್ಲದ ಪತ್ರಿಕಾ ಭವನಡು ಬುಧಾರ ಸುದ್ದಿ ಕುಟೋಡು ಪಾತಿರ್ದು ಕುಡ್ಲದ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ದ ನೆಲೆಟ್ ನಿಟ್ಟೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಬೊಕ ರೋಟರಿ ಮಂಗಳೂರು ಡೌನ್ ಟೌನ್ ಸಂಸ್ಥೆಲನ ಜತೆ ಸೇರಿಗೆಡು ಸ್ಟಾರ್ಟ್ ಆಫ್ ಮೈಂಡ್ ಸೆಟ್ ಪಂಪನ 4 ದಿನದ ಉದ್ಯಮಶೀಲತಾ ತರಬೇತಿ ಕಾರ್ಯಕ್ರಮನು ಡಿಸೆಂಬರ್ 13-22 ಮುಟ ಕುಡ್ಲದ ಬಳ್ಳಾಲ್ ಭಾಗದ ವಾಟಿಕ್ಸ್ 1 ಬಿಲ್ಡಿಂಗ್ ದಿವಂದಾಂದ ಪಂಡಿರ. ಕಾಲೇಜಿಲೆಡು ಓದೊಂದು ಪುನಃ ಅಕೀರಿದ ಪದವಿ ಬೊಕ ಸ್ನಾತಕೋತ್ತರ ಪದವಿದಕ್ಲು ಬೊಕ ಹೊಸದಾದ ಉದ್ಯಮ ಸುರುಮಲ್ಪನ ಉದ್ದೇಶದಕ್ಲು ಈ ಕಾರ್ಯಕ್ರಮಟು ಪಾಲ್ದಿತುನಲಿ ಬಾರಿ ಎಲ್ಯ ಬೊಕ ನಡು ಕೈಗಾರಿಕೆಲೆಯನ್ನು ಸುರುಮಲ್ಪರೆ ಬೋಡಾಯಿನ ಬೇತೆ ಮಾಹಿತಿಲೇನು ಎಡೆಯನ ತೆರನೊಕ್ಲು ಕೊರ್ಪೆರು. ಡಿಸೆಂಬರ್ 13 ಕಾಂಡೆ ಒರ್ಮರೇಕ್ ಶಿಬಿರ ಉದಿಪನಾಪನೊಂದು SS ನಾಯಕ್ ಪಂಡಿರ. ಇದು ಬೇರೆ ದೇಶಗಳಲ್ಲಿ ಕಂಪಲ್ಸರಿ ಆಗಿದೆ, ಇಂಡಿಯಾದಲ್ಲಿ ಇಟ್ ಇಸ್ ನಾಟ್ ಕಂಪಲ್ಸರಿ. ಬಟ್ ನಾವು ಅದನ್ನು ಪ್ರಥಮ ಬಾರಿಗೆ ಸ್ವಸ್ತಿಕ ನ್ಯಾಷನಲ್ ಸ್ಕೂಲಲ್ಲಿ ನಾವು ಮಾಡಿದ್ದೇವೆ. ಉತ್ತಮ ರೀತಿಯಲ್ಲಿ ಮಕ್ಕಳ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಅಂಥದ್ದೇ ಆಸಕ್ತಿ ಇರುವ ವಿದ್ಯಾರ್ಥಿಗಳಿದ್ದಾರೆ, ಅವರು ಫೀಸ್ ಕಟ್ಟುವ ಕೂಡ ಅಥವಾ ಯೂನಿವರ್ಸಿಟಿ ಹಾಸ್ಟೆಲ್ ಫೀಸ್ ಅಂತ ತಿಂಗಳಿಗೆ 2,000 1,000 ಹಾಗೆ ಕಟ್ಟಿ ಅವರು ದುಡಿದು ಅವರ ದುಡಿಮೆಯಿಂದಲೇ ಅವರು ಬೆಳೀತಾ ಇದ್ದಾರೆ. ಅಂತಹ ಸಂಸ್ಕೃತಿಯನ್ನು ನಾವು ಬೆಳೆಸಿದೆ. ಅದರೊಂದಿಗೆ 2 ಸ್ಟಾರ್ಟ್ಅಪ್ ಕಂಪನಿ ಇದೆ ಕಾಲೇಜಿನ ಕ್ಯಾಂಪಸ್ ಅಲ್ಲಿ, ಅಕೌಂಟ್ಸ್ ಮ್ಯಾನೇಜ್ಮೆಂಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್. ಅದರಲ್ಲಿ ಬೇರೆ ಕಾರ್ಪೊರೇಟ್ ಕಂಪನಿಯ ಪ್ರಾಜೆಕ್ಟ್ಸ್ ಅನ್ನು ಇದೇ ವಿದ್ಯಾರ್ಥಿಗಳು ಪಡೆದು ಆ ಕೆಲಸಗಳನ್ನು ಪೂರೈಸ್ತಾ ಇದ್ದಾರೆ ಸರ್. ಇಟ್ ಈಸ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಅರ್ಮೈಲ್ ಕಾನ್ಸೆಪ್ಟ್ ಅನ್ನು ಮಂಗಳೂರು ವಿಶ್ವವಿದ್ಯಾಲಯ ಅಂಡರ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ.
ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ ಗುರ್ಕಾರ್ಯರ್ ಡಾಕ್ಟರ್ ರಾಘವೇಂದ್ರ ಹೊಳ್ಳ, ಪ್ರಿನ್ಸಿಪಾಲರ್ ಡಾಕ್ಟರ್ ಮಾಲಿನಿ ಹೆಬ್ಬಾರ್, ರೋಟರಿ ಮಂಗಳೂರು ಡೌನ್ ಟೌನ್ ನಿರ್ದೇಶಕರು ಶ್ರೀಕಾಂತ ನಾಯಕ್ ಸುದ್ದಿ ಕೊಟ್ಟೊಡಿದ್ದೇರು. ಬೆದ್ರ ಅಲಂಗಾರದ ಶ್ರೀ ಬಡಗು ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನಡು ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಮಕ್ಕಳು ಅಂಗಾರ 2ನೇ ದಿನದ ಆಟ ಜ್ವಾಲಾ ಜಾಹ್ನವಿ ಪ್ರಸಂಗನು ಗೊಬ್ಬು ತೋಜೈರು. ತುಳುನಾಡ ಸಾಂಸ್ಕೃತಿಕ ಆರಾಧನೆ ಕಲೆ ಆದುಪ್ಪುನ ಯಕ್ಷಗಾನ ಆಟವು ನಾಡದ ಜನಮಾನಿಲು ತಾಂಗು ಕುರ್ದು ಸಾಂಸ್ಕೃತಿಕ ಕಲೆ ಬೊಕ್ಕ ಕಲಾವಿದರಿಗೂ ಉಮೇದು ಕೊರ್ಪುನೆತ ಒಟ್ಟುಗು ಕಲೆಯನ್ನು ಬುಲೆಪಾದು ಉರಿಪ ಒಂದು ಬೈದೇರು. ಅವೇತೋ ಸಂಘ ಸಂಸ್ಥೆಲು ದೇವಸ್ಥಾನಲು ಯಕ್ಷಗಾನ ಉರಿಪಾವನ ಬೆಲೆ ಮಲ್ತೊಂದುಲ್ಲ. ಪುದರ್ ಪೊಯ್ಯಿ ದೇವಸ್ಥಾನಲೇನ ಪುದರಡು ಆಟದ ಮೇಡೋಲಿತ್ತದು ಬೇತೆ ಬೇತೆ ಊರ್ಲೇಡು ದೇವಸ್ಥಾನಲೇಡು ಸೇವೆ ಆಟ ಆದು ಪುರಾಣ ಪ್ರಸಂಗಲಿನ ಗೊಬ್ಬೊಂದುಲ್ಲೇರು. ಬೆದ್ರ ಅಲಂಕಾರದ ಶ್ರೀ ಬಡಗು ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನಡು ಶ್ರೀ ಹನುಮಗಿರಿ ಮೇಳೊಡ್ದು 2 ದಿನದ ಆಟ ಅಟ್ಟಣೆ ಮಾಡ್ತದಿತ್ತೇರ. ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಮುಕ್ಲು ಅಂಗಾರೆ 2ನೇ ದಿನದ ಆಟ ಜ್ವಾಲಾ ಜಾಹ್ನವಿ ಪ್ರಸಂಗನು ಗುಬ್ಬು ತೋಜೈರ. ಊರು ಪರ ಊರ್ಲೆನ ಆಟದ ಅಭಿಮಾನಿಲು ಅಲಂಕಾರ್ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಲದಕ್ಲು ಆಟ ತುಯ್ಯರ. ಆಟದ ಮೇಳದಕ್ಲೆಡ್ದು ಒಂಜೆ ಕಡಿಟ್ 2-3 ದಿನ ಆಟ ನಡಪನು ಭಾರಿ ಅಪರೂಪ ಅಂಚನವಲು ಬೆದ್ರ ಅಲಂಗಾರದಕ್ಲೆಗ್ ಒಂಜೆ ಕಡಿಟ್ 2 ದಿನ ಆಟ ತೂಪನ ಭಾಗ್ಯ ಒದಗದು ಬೈದಂಡ. ಎಲ್ಲಿದೆ ಎಂಬುದಾಗಿ ಔಷಧ ಕುಡಿ ಅಂತ ಹೇಳಿದ್ರು. ನನ್ನ ಅಜ್ಜ ಭೀಮಸೇನ ಧ್ವನಿಯನ್ನು ಅರಿಸಿ ಓಡಾಡಿಕೊಂಡು ಬಂದೆ. ನಮಸ್ಕಾರ. ದೃಷ್ಟಿಗೋಚರವಾಯ್ತು ತುರಗವು. ಆ ವಿದ್ಯೆಯನ್ನು ಬಳಸಿ ಅವರನ್ನೆಲ್ಲ ಮರಳು ಮಾಡಿ ಕುದುರೆಯನ್ನು ಅಪಹಾರ ನಾನು ಮಾಡ್ತೇನೆ. ಹಾಗಲ್ಲ, ಲವಣ ಇಕ್ಷು ಶುರ ನೀನು ಪರಪಾಯಿ ಕುದುರೆಯ ಕಾವಲುಗಾರನು ಶರಣು ಶರಣು ಎಮ್ಮ ದೊರೆಯೇ. ಬಹಳಷ್ಟು ಕೇಳಿ ತಿಳಿದಿದ್ದೇನೆ ಏನು ಅಂತ. ಆದ್ರೆ ನೀವು ಮಾಡಿದ್ದು ಬಹಳಷ್ಟು ನೀನು ಹೋರಾಟವನ್ನು ಮಾಡಿದ್ದಿ ಎನ್ನುವುದನ್ನು ನಾನು ಕೇಳಿದ್ದು. ದೂರ ನಿಮಗೆ ಮಾತ್ರ ಅಲ್ಲ, ನಿಮಗೇನು ಮಾರಾಟ ಆಗಿ ಹೋಗಿದ್ದು? ನಮಗೂ ಸಾಧ್ಯ ಉಂಟು, ನಮ್ಮಲ್ಲಿ ಪರಾಕ್ರಮ ಉಂಟು. ಬದಲಾಗಿ ಹತ್ತಿನೆಯನ್ನು ಸೇರಿಕೊಳ್ಳಿ. ಬನ್ನಿ ಬನ್ನಿ ದುರ್ಬುದ್ಧಿಯನ್ನೇ ದುರಾಚಾರವನ್ನೇ ತನ್ನದ್ದಾಗಿರುವಂತಹ ಹಕ್ಕು ಅಂತ ತಿಳಿದ ಕೌರವ ಅರಮನೆಯನ್ನು ಸೇರಿದಂತಹ ಸಂದರ್ಭದಲ್ಲಿ ಪ್ರಾಪ್ತ ವಯಸ್ಸಿಗೆ ಬಂದಾಗ ಪ್ರಾಣಕ್ಕೆ ಏನಾದ್ರೂ ನೋವಾಯಿತು ಅಂತ ಸಂಗರವು ಬೇಡ. ಹೌದಲ್ಲ? ಹೌದು. ಹೀಗೆ ಬನ್ನಿ, ಅಗ್ನಿದೇವರೊಟ್ಟಿಗೆ ಉಂಟಾಗುವುದು ಹೌದಾದರೂ ಸಹಿಸುವಂತಹ ಶೀಲವು ಕೂಡ ಉಳಿದವರಿಗಿಂತ ಮತ್ತೆಂತದಕ್ಕೆ ಅಧಿಕ ಆಗುದಿಲ್ಲ ಅಂತ ಏನು ಅಂತ ನನಗೆ ಅನ್ನಿಸುತ್ತಾ ಉಂಟು. ನನ್ನ ಒಂದು ಹನಿ ನೀರನ್ನಾದ್ರೂ ಜಲದಿಂದ ಮೀಸಿದ್ದಾಯಿತು ಅಣ್ಣ ಬದುಕಿನಲ್ಲಿ ಗಳಿಸಿದಂತಹ ಕಾಪಾಡಬೇಕು ಅಂದ್ರೆ ನೀನು ಯಾರು ಅಂತ ಹೇಳ್ಬೇಕು. ನನ್ನ ಪರಿಚಯ ಇಲ್ವಾ? ನಿರ್ಧಾರ ನಿಮ್ಮದು. ಆದ್ರೆ ನನ್ನ ಅವನಿಗೆ ಕಪ್ಪವನ್ನಿತ್ತೆ ಸಾಮಂತನಾಗಿ ಅವರು ಯಾರು ಅಂತ ಕೇಳುವ ಸೋತ ಅಪ್ಪ ಮಣಿಪುರದಲ್ಲಿ ಹಾಕಿದ್ದೇನೆ ಮೊದಲು ಬಂದ ನೆನಪಿನಲ್ಲಿ. ಓ ಕುದುರೆ ಮರಣ ಪ್ರಾಪ್ತಿಸಲಿ ಹೀಗೆ ಶಾಪವನ್ನು ಕೊಟ್ಟ ಕಾರಣ ನೀನಿಲ್ಲಿ ಬಂದದ್ದು, ಮದುವೆಯಾದದ್ದು, ಮಗನನ್ನು ಪಡೆದದ್ದು ಎಲ್ಲವೂ ಮರವೇ ಆಗಿ ಹೋಗಿ ಈಗ ನೆನಪಾಗ್ತದ? ನೀನು ನನ್ನ ಮಗ. ಹೌದು ಹೌದು ಹೌದು. ರಾಮಚಂದ್ರನಿಗೆ ಮಂಗಲ ದಶರಥನ. ಇಡಗಿನತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನಾನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.